ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಮಾಡೋದು, ಲಿಯೋ ಟ್ರೈಲರ್, ಲಿಯೋ ಮೂವಿ ಬಗ್ಗೆ ಟ್ರಾವೆಲಿಂಗ್ ಮಾಡೋದು, ಅದರ ಬಗ್ಗೆ ಇವತ್ತು ಮಾತಾಡೋದು. ನಿಮಗೆ ಹೇಗೆ ಅನಿಸ್ತು ಅಂತ ನಿಮ್ಮ ಕಾಮೆಂಟ್ ಎಲ್ಲ ಅಭಿಪ್ರಾಯ ರೀತಿಯಲ್ಲಿ ಹೇಳಿ. ಬನ್ನಿ ಇವತ್ತು ಲಿಯೋ ಟ್ರೈಲರ್ ಬಗ್ಗೆ ಮಾತಾಡುವ. ಬನ್ನಿ, ನನಗೆ ಹೇಗೆ ಅನಿಸ್ತು. ನಾನು ತುಂಬಾ ಸತಿ ಲಿಯೋ ಟ್ರೈಲರ್ ನೋಡಿದೆ. ನೀವು ಎಷ್ಟು ಸತಿ ನೋಡಿದೆ ಅಂತ ಕಾಮೆಂಟ್ ರೀತಿಯಲ್ಲಿ ಹೇಳಿ. ಬನ್ನಿ ಲಿಯೋ ಟ್ರೈಲರ್. ಬ್ಲಡಿ ಸ್ವೀಟ್ ಲಿಯೋ. ಇದು ಲಿಯೋ ಟ್ರೈಲರ್ ಬಗ್ಗೆ ಮಾತಾಡೋದು, ಲಿಯೋ ಟ್ರೈಲರ್ ಬಗ್ಗೆ ಟ್ರಾವೆಲಿಂಗ್ ಮಾಡೋದು. ಈ ಚಾನಲ್ ಮೈನ್ ಟಾಪಿಕ್ ಟ್ರಾವೆಲಿಂಗ್ ಮಾಡೋದು, ಟ್ರಾವೆಲಿಂಗ್ ಬಗ್ಗೆ ನಿಮಗೆ ತಿಳಿಸಿಕೊಡೋದು, ಅದು ಮೈನ್ ಟಾಪಿಕ್. ಇದು ಲಿಯೋ ಟ್ರೈಲರ್ ಬಗ್ಗೆ ಮಾತಾಡೋದು. ನನಗೆ ತುಂಬಾನೇ ಇಷ್ಟ ಆಯಿತು ಲಿಯೋ ಟ್ರೈಲರ್. ಲಿಯೋ ಟ್ರೈಲರ್ ನೋಡುವಾಗ ನಿಮಗೆ ಹಿಸ್ಟರಿ ಆಫ್ ವೈಲೆನ್ಸ್ ಅಂತ 2005ಕ್ಕೆ ಬಂದ ಒಂದು ಮೂವಿ ಉಂಟು. ಅದರ ರೆಫರೆನ್ಸ್ ಈ ಮೂವಿಯಲ್ಲಿ ಉಂಟು. ಅದನ್ನು ಒಂದು ಹಿಸ್ಟರಿ ಆಫ್ ವೈಲೆನ್ಸ್ ಅನ್ನು ಸೈಡ್ಗೆ ಇಡಿ. ಈ ಹಿಸ್ಟರಿ ಆಫ್ ವೈಲೆನ್ಸ್ ಇದು ರೈಟ್ ಇವರು ತೆಕೊಂಡಿದ್ದಾರೆ ಲಿಯೋ ಟೀಮಿನವರು. ಇವತ್ತು ನಾವು ಲಿಯೋ ಟ್ರೈಲರ್ ಬಗ್ಗೆ ಮಾತಾಡುವ. ಬನ್ನಿ. ಲಿಯೋ ಟ್ರೈಲರ್ ನೋಡಿದ್ದು ತುಂಬಾನೇ ಇಷ್ಟ ಆಯ್ತು. ಲಿಯೋ ಟ್ರೈಲರ್ ತುಂಬಾ ಸತಿ ನಾನು ನೋಡಿದ್ದೇನೆ. ಲಿಯೋ ಟ್ರೈಲರ್ ನೋಡುವಾಗ ಗೂಸ್ ಬಂಪ್ಸ್, ರೋಮ ಎಲ್ಲ ಬರ್ತಲ್ಲ, ಅದೆಲ್ಲ ಬಂದಿತ್ತು, ಸೂಪರ್ ವೈಬ್ ಇತ್ತು. ಲಿಯೋ ಟ್ರೈಲರ್ ನೋಡುವಾಗ ನಾವು ಹಿಸ್ಟರಿ ಆಫ್ ವೈಲೆನ್ಸ್ ಮೂವಿ ಉಂಟಲ್ಲ, ಅದನ್ನ ಸೈಡ್ ಇಡಬೇಕು. ಅದರ ರೆಫರೆನ್ಸ್ ಈ ಮೂವಿಯಲ್ಲಿ ಉಂಟು, ಅದನ್ನು ಬಿಡಿ. ನಾವು ಇವತ್ತು ಲಿಯೋ ಟ್ರೈಲರ್ ಬಗ್ಗೆ ಮಾತಾಡೋದು. ಲಿಯೋ ಟ್ರೈಲರ್ ಫಸ್ಟ್ ಶಾರ್ಟ್ ಶುರು ಆಗುದು ಕಾಶ್ಮೀರಿಯಿಂದ. ವಿಜಯ್ ವಾಯ್ಸ್ ಅವರು ಕೊಡುದು ಫಸ್ಟಿಗೆ. ವಿಜಯ್ ಮೂವಿ ಆದ್ರೆ ವಿಜಯ್ ವಾಯ್ಸ್ ಕೊಡುದು. ಇದರಲ್ಲಿ ಒಂದು ಪ್ರತ್ಯೇಕತೆ ಉಂಟು. ನಮ್ಮ ಇದುಂಟಲ್ಲ ವಿಕ್ರಮ್ ಮೂವಿ ಉಂಟಲ್ಲ, ವಿಕ್ರಮ್ ಮೂವಿಯಲ್ಲಿ ಸಹ ನಮ್ಮ ಕಮಲ್ ವಾಯ್ಸ್ ಅವರು ಕೊಡುದು. ಅದು ವಿಕ್ರಮ್ ಮೂವಿಯ ಟ್ರೈಲರ್ ಮತ್ತು ಈ ಲಿಯೋ ಟ್ರೈಲರ್ ಸೇಮ್ ಪ್ಯಾಟರ್ನ್ ಅಲ್ಲಿ ಬರುವ ಒಂದು ಟ್ರೈಲರ್. ಲಿಯೋ ಟ್ರೈಲರ್ ನೋಡುವಾಗ ನೀವು ನೋಡಿರ್ಬೋದು, ಅದರಲ್ಲಿ ಒಂದು ಗನ್ ಉಂಟು. ಆ ಗನ್ ಫಸ್ಟ್ ನಿಂದ ಶುರುವಾಗಿ ಲಾಸ್ಟ್ ವರೆಗೆ ಆ ಗನ್ ಉಂಟು. ಮತ್ತೆ ಲಿಯೋ ಟ್ರೈಲರ್ ಎಲ್ಲಿಂದ ಶುರುವಾಗುದು? ಕಾಶ್ಮೀರದಿಂದ ಶುರುವಾಗ್ತದೆ. ಕಾಶ್ಮೀರದಿಂದ ಶುರುವಾದಾಗ ಅಲ್ಲಿ ಜನ ಎಲ್ಲ ಓಡಿಕೊಂಡಿರ್ತಾರೆ. ನೆಕ್ಸ್ಟ್ ಶಾರ್ಟ್ ಅಲ್ಲಿ ನಮ್ಮ ಸ್ಯಾಂಡಿ ಮಾಸ್ಟರ್ ಡ್ಯಾನ್ಸರ್ ಇದ್ದಾರಲ್ಲ, ಅವರನ್ನು ತೋರಿಸ್ತಾರೆ. ಅವ್ರು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡುದು. ಆದ್ರೂ ಅವ್ರು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡುವಾಗ ಗೊತ್ತಾಗುದಿಲ್ಲ, ಅಷ್ಟು ವೈಬ್ ಇರೋ ಒಂದು ಥ್ರಿಲ್ಲಿಂಗ್ ಆಗಿರೋ ಒಂದು ಸೈಕೋ ತರ ಇರೋ ಒಂದು ಕ್ಯಾರೆಕ್ಟರ್ ಅವರದು, ಕಿಲ್ಲಿಂಗ್ ಪರ್ಫಾರ್ಮೆನ್ಸ್ ಅವರದು. ಅದನ್ನ ನೋಡಿದ್ದು ಟ್ರೈಲರು, ಆದ್ರೆ ಅದರಲ್ಲಿ ಗೊತ್ತಾಗ್ತದೆ. ಅದರಲ್ಲಿ ಇವರು ಸಾಯ್ತಾರೆ ಅಂತ ಕಾಣ್ತದೆ. ಅದರಲ್ಲಿ ವಿಜಯ್ ಇವರಿಗೆ ಸ್ಯಾಂಡಿ ಮಾಸ್ಟರ್ ಹೊಡಿತಾರೆ ಅಂತ ಕಾಣ್ತದೆ. ಅಷ್ಟು ಕರೆಕ್ಟ್ ನನಗೆ ಗೊತ್ತಾಗ್ಲಿಲ್ಲ. ಹೇಗೆ ಶುರು ಆಗುದು? ಲೋ ಬೇಸ್ ಇಂದ ಶುರುವಾಗಿ ಐ ಬೇಸ್ ಹೋಗುದು. ಇದರ ಮೈನ್ ಆಗಿ ಹೇಳ್ಬೇಕಾದ್ರೆ ಇದರ ಮ್ಯೂಸಿಕ್, ಅನಿರುದ್ಧ್ ಮಾಡಿದ ಮ್ಯೂಸಿಕ್ ಸೂಪರ್ ವೈಬ್. ಅದು ಇದರಲ್ಲಿ ಬಿಜಿಎಂ, ಇದರಲ್ಲಿ ಸಾಂಗ್ ಉಂಟಲ್ಲ, ಬ್ಯಾಡ್ ಮಾಸ್ ಸಾಂಗ್, ಅದು ಡೈರೆಕ್ಟ್ ಕೇಳಲಿಕ್ಕೆ ಒಂದು ಒಳ್ಳೇದಿಲ್ಲ. ಆದ್ರೆ ಅದನ್ನು ಈ ಟ್ರೈಲರ್ ಅಲ್ಲಿ ನೋಡುವಾಗ ಒಂದು ಬೇರೆ ಲೆವೆಲ್ ಬ್ಯಾಡ್ ಮಾಸ್ ಆ ರೀತಿಯಲ್ಲಿ ಇತ್ತು. ಈ ಶುರು ಆಗುದು ಟ್ರೈಲರ್ ನೀವು ಹಾಗೆ ಹೇಳಿದಾಗೆ ವಿಜಯ್ ವಾಯ್ಸ್ ಅವರು ಕೊಟ್ಟು ಶುರು ಆಗುದು. ಮತ್ತೆ ಯಾರ ಶಾರ್ಟ್? ಗೌತಮ್ ಮೆನನ್ ಡೈರೆಕ್ಟರ್ ಇದ್ದಾರೆ, ಅವರ ಶಾರ್ಟ್ಗಳು. ಇದರಲ್ಲಿ ಅವರು ಪೊಲೀಸ್ ಆಫೀಸರ್. ನೆಕ್ಸ್ಟ್ ಶಾರ್ಟ್ ನಲ್ಲಿ ಮಿಸ್ಕಿನ್ ಡೈರೆಕ್ಟರ್ ಇದ್ದಾರೆ, ಅವರನ್ನು ತೋರಿಸ್ತಾರೆ. ಅವರು ಇದರಲ್ಲಿ ಗ್ಯಾಂಗ್ಸ್ಟರ್ ಅಂತ ಕಾಣ್ತದೆ. ಮತ್ತೆ ನಮ್ಮ ಮಲಯಾಳ ಆಕ್ಟರ್ ಆದ ಮ್ಯಾಥ್ಯೂ ಇದ್ದಾರಲ್ಲ, ಅವರು ಈಗ ಬಿಸಾಡ್ತಾರೆ. ಈಗ ಬಿಸಾಡುವಾಗ ಆ ಬಾಗಿಲಿನ ಒಂದು ಕೋಟ್ ಆಗಿರೋ ಯಾರೋ ಇದ್ದಾರೆ ಆ ಬಾಗಿಲಿನ, ಅದು ಸ್ವಲ್ಪ ಕಾಣಿಸುದು. ಮತ್ತೆ ಹೇಳ್ಬೇಕಾದ್ರೆ ಮೈನ್ ಪಾಯಿಂಟ್ ಆಗಿದ್ರೆ ಆಕ್ಷನ್ ಕಿಂಗ್ ಅರ್ಜುನ್ ಅವರದು. ಇದ್ರಲ್ಲಿ ಅವರದ್ದು ಸ್ವ್ಯಾಗೇ ಬೇರೆ ಲೆವೆಲ್. ಅಷ್ಟು ಒಳ್ಳೆ ಇತ್ತು ಅವರ ಸ್ವ್ಯಾಗ್ ಎಲ್ಲ. ಇವರು ವಾಯ್ಸ್ ಓವರ್ ಕೊಡುವಾಗ ಅವರು ಬರುವ ಸ್ಟೈಲ್ ಎಲ್ಲ, ಇವರ ಒಂದು ಗ್ರೂಪ್ ಆಗಿರ್ಬೋದು. ಇವರ ಹೆಸರು ಅರ್ನೋಲ್ಡ್ ದಾಸ್ ಅಂತ. ಮತ್ತೊಂದು ನಮ್ಮ ಸಂಜಯ್ ಎತ್ ಓಡಿಯುವಾಗ ಇದರಲ್ಲಿ ಸ್ಕ್ರೀನ್ ಅಲ್ಲಿ ದೊಡ್ಡದಾಗಿ ಒಂದು ವಿಲನ್ ಆಗಿ ಕಾಣಿಸುದು ಸಂಜಯ್ ಎತ್. ಮತ್ತೆ ಒಂದು ಮೈನ್ ಆಗಿ ಕಾಣಿಸುದು ನಮ್ಮ ತಲಪತಿ ವಿಜಯ್ ಕ್ಯಾರೆಕ್ಟರ್. ಒಂದು ಶಾರ್ಟ್ ಉಂಟು, ಅದರಲ್ಲಿ ಎಡಿಟಿಂಗ್ ಮಾಡಿದ್ದಾರೆ. ಆ ಎಡಿಟಿಂಗ್ ಏನಂತ ಫಸ್ಟ್ ಅಂತ ಹೇಳ್ತಾರೆ, ಆಗ ಒಂದು ಟ್ರಾನ್ಸ್ಫಾರ್ಮ್ ಆಗ್ತದೆ. ಅದೊಂದು ಹೇಗೆ ಉಂಟೋತ್ತುಂಟ, ಆ ಒಂದು ಚೇಂಜ್ ಆಗುದು ಸೂಪರ್ ವೈಬ್ ಅಂತ. ಅದನ್ನು ಫೋಟೋ ಇದ್ರೆ ಸೈಡ್ಗೆ ಹಾಕ್ತೇನೆ. ನಾನು ಎಂತ ಹೇಳುದು ನನಗೆ ಗೊತ್ತಿಲ್ಲ, ನನಗೆ ಸೂಪರ್ ವೈಬ್ ಇತ್ತು. ಮತ್ತೆ ಯಾರ ಕ್ಯಾರೆಕ್ಟರ್ ಇದರಲ್ಲಿ ಉಂಟು? ಪ್ರಿಯಾನಂದ್ ಸ್ವಲ್ಪ ಇರುವುದು. ಟ್ರೈಲರ್ಗೆ ಮತ್ತೊಂದು ಪ್ರತ್ಯೇಕತೆ ಉಂಟು, ಏನಂದ್ರೆ ಎಲ್ಲ ಶಾರ್ಟ್ ರಿಪೀಟ್ ಶಾರ್ಟ್. ಇದರಲ್ಲಿ ರಿಪೀಟ್ ಶಾರ್ಟ್ ಕನ್ಫ್ಯೂಷನ್ ಮಾಡ್ತಾರೆ. ರಿಪೀಟ್ ಶಾರ್ಟ್ ಅಷ್ಟು ಒಳ್ಳೆ ಇತ್ತು ಟ್ರೈಲರ್, ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಸಂಜಯ್ ಇದರಲ್ಲಿ ವಿಲನಿಸಮ್ ಬೇರೆ ಲೆವೆಲ್. ಸಂಜಯ್ ಕಾಶ್ಮೀರಕ್ಕೆ ಬರುವಾಗ ನಡೆದುಕೊಂಡು ಬರುವಾಗ ಒಂದು ಸ್ವ್ಯಾಗ್ ಉಂಟು. ಈಗ ನಡೆದುಕೊಂಡು ಈಗೆಲ್ಲ ಬರುದು. ಈಗ ಬರುವಾಗ ಬ್ಯಾಕ್ ಸೈಡ್ ಅಲ್ಲಿ ಮಲಯಾಳ ಆಕ್ಟರ್ ಆದ ಬಾಬು ಆಂಟನ್ ಇದ್ದಾರೆ, ಸೈಡ್ ಅಲ್ಲಿ ಇದ್ದಾರೆ, ಅವ್ರು ಬರ್ತಾರೆ. ಇದು ರೋಡ್ ಅಲ್ಲಿ ಒಂದು ಫೈಟ್ ಉಂಟು. ಈ ಸಂಜಯ್ ಪಾರ್ಥಿಬನ್ ಕ್ಯಾರೆಕ್ಟರ್ ವಿಜಯ್ಗೆ ಒಂದು ಫೈಟ್ ಉಂಟು. ಅದು ಸೂಪರ್ ವೈಬ್ ಇರ್ಬೋದು. ಆ ಫೈಟ್ ಎಲ್ಲ, ಆ ಕಾರ್ ಚೇಸ್ ಎಲ್ಲ ಸೂಪರ್ ವೈಬ್ ಇರ್ಬೋದು. ಮತ್ತೆ ಹೇಳ್ಬೇಕಾದ್ರೆ ಇದರಲ್ಲಿ ಸಿಜಿ ವರ್ಕ್, ಇದಕ್ಕೆ ಸಿಜಿ ವರ್ಕ್ 20 ಕೋಟಿ ಖರ್ಚು ಮಾಡಿದಾರಂತೆ. ಅಷ್ಟು ಒಳ್ಳೆ ಉಂಟು ಸಿಜಿ ವರ್ಕ್ ಎಲ್ಲ. ಆ ಒಂದು ಚೆನ್ನ ನಾಯಿ, ಅದಕ್ಕೆ ಎಂತ ಹೇಳುದೇ ಉದಾಹರಣೆ, ಒಂದು ಅನಿಮಲ್ ಉಂಟಲ್ಲ, ಆ ಅನಿಮಲ್ನ ಹೆಸರು ನನಗೆ ಮರ್ತೋಯ್ತು. ಐನ ಉಂಟಲ್ಲ, ಅದರ ಸಿಜಿ ವರ್ಕ್ ಬೇರೆ ಲೆವೆಲ್. ಆ ಐನಕ್ಕೆ ಒಂದು ಬ್ಲಡ್ ಉಂಟು, ಮುಖದಲ್ಲಿ ಬ್ಲಡ್, ಅದೆಲ್ಲ ಸೂಪರ್ ವೈಬ್ ನೋಡ್ಲಿಕ್ಕೆ ಒಂದು ಬೇರೆ ಲುಕ್. ಈ ಐನಕ್ಕೆ ಮತ್ತು ಈ ವಿಜಯ್ಗೆ ಒಂದೇನೋ ಲಿಂಕ್
ಲಿಯೋ ಎಂದರೆ ನಿಮಗೆ ಗೊತ್ತಿರಬಹುದು. ಲಿಯೋ ಎಲ್ಸಿವಿಗೆ ಸೇರ್ಬೋದು, ವಿಕ್ರಮ್ ಮೂವಿಗೆ ಸೇರ್ಬೋದು. ಇದು ಲಿಂಕ್ ಇರ್ಬೋದು ಎಲ್ಸಿವಿಗೆ. ಲೋಕೇಶ್ ಕನಗರಾಜ್ ಎಲ್ಸಿವಿಗೆ ಸೇರ್ಬೋದು. ನನ್ನೊಂದು ಅದರ ಒಂದು ಲಿಸ್ಟ್ ಎಲ್ಲ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ಅಂತ ಡೈರೆಕ್ಟೆಡ್ ಬೈ ಲೋಕೇಶ್ ಕನಗರಾಜು, ಎಲ್ಲರಿಗೆ ಗೊತ್ತಿರ್ಬೋದು ಎಲ್ಸಿಯು. ಇವರ ಫಸ್ಟ್ ಮೂವಿ ಮಾನಗರ, ಸೆಕೆಂಡ್ ಮೂವಿ ಕೈದಿ, ಮೂರನೇ ಮೂವಿ ಯಾವುದು ಮಾಸ್ಟರ್, ನಾಲ್ಕನೇ ಮೂವಿ ವಿಕ್ರಮ್, ಐದನೇ ಮೂವಿ ನಮ್ಮ ಲಿಯೋ ಎಲ್ಸಿವಿಗೆ ಸೇರ್ಬೋದು. ಡೈರೆಕ್ಟರ್ ಬೈ ಲೋಕೇಶ್ ಕನಗರಾಜ್. ಇದನ್ನು ಬರೆದದ್ದು, ಇದರ ಕತೆ ಬರೆದದ್ದು ಲೋಕೇಶ್ ಕನಗರಾಜ್, ರತ್ನಕುಮಾರ್, ಧೀರಾಜ್ ಎಂಬವರು ಬರೆದಿದ್ದಾರೆ. ಇದು ಗೂಗಲಲ್ಲಿ ಸಿಕ್ಕಿದ್ದು ನನಗೆ. ಇದರಲ್ಲಿ ಬರ್ದಿತ್ತು ಬೇಸ್ಡ್ ಆನ್ ಹಿಸ್ಟರಿ ಆಫ್ ವೈಲೆನ್ಸ್ ಅಂತ ಬರ್ದಿತ್ತು. ಅವು ಈಗ ಕಾಣುದಿಲ್ಲ. ಮತ್ತೆ ಇದನ್ನು ಎಡಿಟಿಂಗ್ ಮಾಡಿದ್ದು ಫಿಲೋಮಿನ್ ರಾಜ್. ಸೂಪರ್ ವೈಬ್ ಇರುವ ಎಡಿಟಿಂಗ್. ಮತ್ತೆ ಹೇಳ್ಬೇಕಾದ್ರೆ ಇದರ ಸ್ಟಂಟ್ ಮಾಸ್ಟರ್ ನಿಮಗೆ ಗೊತ್ತಿರ್ಬೋದು, KGF ಮಾಡಿದ ಅನ್ಬಾರಿ ಅವರೇ ಸ್ಟಂಟ್ ಮಾಡಿದ್ದು. ಸೂಪರ್ ಎಲ್ಲ ಆಕ್ಷನ್, ಒಂದೊಂದು ಆಕ್ಷನ್, ಆ ಬ್ಲಡ್ ಸೀನ್ ಎಲ್ಲ ಸೂಪರ್ ವೈಬ್. ಮತ್ತೆ ಇದು ರಿಲೀಸ್ ಡೇಟ್ ನಿಮಗೆ ಗೊತ್ತಿರ್ಬೋದು, ಈ ತಿಂಗಳು 19 ಅಕ್ಟೋಬರ್ 2023 ರಿಲೀಸ್ ಆಗ್ತದೆ. ನಮ್ಮ ಥಿಯೇಟರ್ ಒಂದು ಬೆಂಕಿ ಆಗ್ತದೆ. ಇದರ ರನ್ನಿಂಗ್ ಟೈಮ್ಗೆ ಎಷ್ಟು ಉಂಟಲ್ಲ, 163 ನಿಮಿಷ ಉಂಟು. 2 ಗಂಟೆ 43 ನಿಮಿಷ ಈ ರನ್ನಿಂಗ್ ಟೈಮ್. ಮತ್ತೆ ಇದರ ಬಜೆಟ್ ಹೇಳ್ಬೇಕಾದ್ರೆ 250-300 ಕೋಟಿ. ಮತ್ತೆ ಇದರ ಸಿಜಿ ವರ್ಕ್ ಹೇಳ್ಬೇಕು, ಐನ ಸಿಜಿ ವರ್ಕ್ ಎಲ್ಲ ಸೂಪರ್. ಆ ಒಂದು ನಾಯಿ ಉಂಟಲ್ಲ, ಚೆನ್ನ ನಾಯಿ ಅಂತ ಹೇಳ್ತಾರಲ್ಲ, ಅದರ ಸಿಜಿ ವರ್ಕ್ ಎಲ್ಲ ಸೂಪರ್. ಅದರ ಬ್ಲಡ್ ಸೀನ್ ಎಲ್ಲ ಸೂಪರ್. ಸಿಜಿಗೆ ವರ್ಕ್ 20 ಕೋಟಿ ಎಲ್ಲ ಖರ್ಚು ಮಾಡಿದ್ದಾರೆ ಅಂತೆ. ಮತ್ತೆ ಇದರಲ್ಲಿ ವಿಜಯ ಕ್ಯಾರೆಕ್ಟರ್ ನಿಮಗೆ ಗೊತ್ತಿರ್ಬೋದು, ಪಾರ್ಥಿಬನ್. ಮತ್ತೆ ತ್ರಿಷಾ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ. ತ್ರಿಷಾ ಇವರ ಎಂತಿ, ವಿಜಯರ ಎಂತಿ ಈ ಮೂವಿಯಲ್ಲಿ. ಮತ್ತೆ ಒಳ್ಳೆ ಮಾಸ್ ಮಸಾಲ ಥ್ರಿಲ್ಲಿಂಗ್ ಎಲ್ಲ ಇದರಲ್ಲಿ ಉಂಟು. ನನಗೆ ಗೊತ್ತಿರೋ ಹಾಗೆ ಎಕ್ಸ್ಪ್ಲೈನ್ ಮಾಡಿದೆ. ನಿಮಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಇಡ್ತಾನೆ. ಬೆಲ್ ಅನ್ನು ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಮಾಡುತ್ತೆ. ಇವತ್ತು ನಾವು ಲಿಯೋ ಮೂವಿಯ ಟ್ರಾವೆಲಿಂಗ್ ಮಾಡಿ ಆಯಿತು. ನಾಳೆ ಒಂದು ಹೊಸ ಟ್ರಾವೆಲಿಂಗ್ ವಿಡಿಯೋ ನೋಡುವ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ನಾನು ಲೀಸ್ಟ್ ಎಲ್ಲ ಮಾಡಿ ಇಟ್ಟಿದ್ದೇನೆ ನೋಡಿ, ಚಿಕ್ಕದ ಲೀಸ್ಟ್. ಬಾಯ್. Rest in peace.